ಜೈನ ಸಾನ್ನಿಧ್ಯದ ಪದ್ಮಾವತಿಯಪ್ಪೆನು ವಂದನೆ ಮತ್ತೊಂದು ಅಮ್ಮಾಯಪ್ಪೆನು ಸ್ನಾನ ಮತ್ತೊಂದು ಅಯ್ಯನ ಮಾಯಗಳ ವೈದ್ಯರು ಕೊಡಮತ್ತ ಎನ್ನುವುದು ಮುದಿ ಒಂದು ಈ ಗುಂಟಗಟ್ಟಿನ ಕ್ಷೇತ್ರದ ರಾಮದೇವರನ್ನು ಪ್ರಾರ್ಥನೆ ಮತ್ತೊಂದು ಕುಲಟ್ಟೆ ಕುಲ ಬ್ರಾಹ್ಮಣ ಉತ್ತಮರನ್ನು ಸಾನ್ನಿಧ್ಯ ಮಲ್ಪವನ್ನು ಜೈನ ಮನಸ್ಸನು ಬೀತನು ಇರೋ ಒಂದು ಮುತ್ತು ಮನಸ್ಸನ್ನು ಮಾತಲಿಪಡ ಒಂದು ಪತ್ತಪ್ಪೆ ಜೋಕುಲು ಕುಂಟಲ್ ಕಟ್ಟದ ಭಕ್ತಾಭಿಮನಿ ರಾಶಿ ಮಲ್ಪ ಒಂದು ವಾರ್ಷಿಕರ ನೇಮೋತ್ಸವದ ಪ್ರಕಾರ ಅನ್ನಪ್ಪ ಮಂಜುರ್ಲಿ ಬಲ್ಪರಾಯನ ನೇಮಕರ್ಪಣೆ ಕಟ್ಟದ ಪ್ರಕಾರವು ಶಾಸ್ತ್ರ ತಪ್ಪೆಂಕಡ ಮಾನ್ಯಗಳಾದಿತ್ತಲ್ಲ ಕ್ಷಣಾಪಣೆ ಮತ್ತೊಂದು ಈ ಅನ್ನಪ್ಪ ಮಂಜುರ್ಲಿ ವಾಯುಪದ ಎಂಚಾದಿನ ಹುಟ್ಟು ಚರಿತ್ರೆಯ ಪ್ರಚಿತ್ತ ಯೋಗ ಎಂಕ್ಲೆಗಿಚ್ಚಿ ಅನ್ನದ ಒಂದು ಕಾರಣು ಚೇತನ ದ್ರೌಪದಿಯುಗ ಕಲಿದು ಕಲಿಯುಗ ಪ್ರಚಿತ್ತ ಪೊಟ್ಟು ಪಾರ್ವತಿ ಪರಮೇಶ್ವರನ ವರದಾನ ಪತ್ತೊಂದು ಪಂಚಮ ದೈವದಾದು ಭೂಮಿಗೆ ಜತ್ತರು ಅಕುಲು 4 ಜನ ಒಂಜಿ ದಿಕ್ಕು ಪೋನಗ ಈ ಜತ್ತಿನ ಚಿತ್ತ ದಿಕ್ಕು ನೆಲೆಯಾಡಿಪುರದ ಪುಣ್ಯದ ಮನ್ನಡು ಎಲ್ಲಾದಂತದು ಅಮ್ಮ ಬಲ್ಲಾದಿನ ಕೈಟಿತ್ರ ಮೂಲ ಪ್ರಸಾದವನ್ನು ಸ್ವೀಕಾರ ಮಾಡ್ತದೆ ಜೈನ ಮಟ್ಟನ ಚಾವರಿಗೆ ಬೋದು ಬೆರ್ಗಡೆಯನ್ನು ಲಕ್ಕದುತ್ತಾನೆ ಚಿತ್ತಾಕಾರ ಆಗ ನಿನ್ನ ಹುಟ್ಟು ಚರಿತ್ರೆಯನ್ನು ಏತು ಬಂಡಲ ಏಳಿರುಳು 7 ರಾತ್ರಿ ಬಂಡಲ ಎಂದರೆ ಮನೆಯವರು ಬರಿಬಲ್ಲ ಸಾಧ್ಯ ಅವನ ಶಿರ್ಲಾದ ಪುಣ್ಯದ ಮಣ್ಣಿಗೆ ಒಲ್ತು ಬತ್ತ ಎಂಚ ಬತ್ತ ಅಂದಿಕೆಂದನ 1000 ಜನ ತಿರುಗುಣ ಬೀದಿರಿತ್ರ ಮಾಯ ಪಡಕಲ್ಲದ ಬೀದರಿತ್ರ ಮಾಯ ರಾಮದೇವರಿತ್ತಂಚಿತ್ತ ದೇವದಂಚಿತ್ತ ಮಾಯಾವರಿ ಬರುವೆ ಆಯ್ಗೊಂಜು ಉಂದುಕೋಡು ಕತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲು ಅದು ಉಂದುದು ಗುಡಿಗೋಪುರನಾದ ಕಟ್ಟದು ನೇಮ ನರ್ತನ ಕೊಡುವುದು ಮಕ್ಕಳ ಕಾಲ ಒಂದು ಅಂಚಾರ್ಬದು ಪೂಬಾದ ಪತ್ತಪ್ಪೆ ಜೋಕುಲು ಪ್ರಾರ್ಥನೆ ಮಾಡ್ಕೊಂಡಿದ್ದ ಶುಭ ಮುಹೂರ್ತದ ನಡೆಗಿಡು ಏನಿತ್ತ ದಿನೊಟ್ಟು ನಿನ್ನ ಪದ್ಮದ ಪೀಠೋರಿತ್ತಿನ ಮಾಯನು ಮುಕ್ಕಣ್ಣ ಮೂಜಿ ಕನ್ನಡು ನೆಲಮಲ್ಪೊಂದು ಮೂಜೆಸಲು ಪಿಂಗಡು ಅವನ ಒಂದು ಪತ್ತಪ್ಪೆ ಜೋಕುಲ್ನ ಭಕ್ತಿನುವುದು ಮುಡಿ ಒಂದು ಮಣ್ಣಿನ ಕಲೆನುವುದು ಮುಡಿ ಒಂದು ಧರ್ಮ ಪ್ರಕಾರದು ಮನೆ ಮಂಚ ಅನ್ಬಿಡ್ದು ಅತಿ ಪೂರ್ಣವಾದ ಮುಖ ಆರಂಭಿಸಿದ